ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು IPL ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕರಾವಳಿ ಭಾಗದಲ್ಲಿ ವ್ಯವಸ್ಥಿತವಾದಂತಹ ಒಂದು ಜಾಲ ಕಾರ್ಯನಿರ್ವಹಿಸ್ತಾ ಇದ್ದು ಬಹಳಷ್ಟು ಜನ ಇದರಲ್ಲಿ ಹಣವನ್ನ ತೊಡಗಿಸ್ತಾ ಇದ್ದಾರೆ. ಕೇವಲ ಹಣವನ್ನ ತೊಡಗಿಸಿದಷ್ಟೇ ಸಹ ನಮ್ಮ ಸಮಸ್ಯೆ ಇದ್ದದಲ್ಲ. ಈಗಾಗಲೇ 3 ಜೀವಗಳು ಇದಕ್ಕೆ ಬಲಿ ಬಿದ್ದಿರುವಂತದ್ದು. ಹುಬ್ಬಳ್ಳಿಯಲ್ಲಿ 2 ಮಕ್ಕಳು 20ನೇ ತಾರೀಕಿನಂದು ಸುಸೈಡ್ ಅನ್ನು ಮಾಡಿಕೊಂಡ್ರು. ನಿನ್ನೆ ಒಬ್ಬ ಉಡುಪಿಯ ಭಾಗದಲ್ಲಿ ಒಬ್ಬ ಗುರುಪ್ರಸಾದ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಇದೇ IPL ಬೆಟ್ಟಿಂಗ್ ನ ಚಟಕ್ಕೆ ಬಿದ್ದು ಸಾಲದ ಹೊರೆಯನ್ನ ತಾಳಲಾರದೆ ಸುಸೈಡ್ ಅನ್ನು ಮಾಡಿಕೊಂಡಿರುವುದು. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಸ್ ನಿತ್ಯಾನಂದ ಒಳಕಾಡ್ ಅವರೇ, ಈ ಬೆಟ್ಟಿಂಗ್ ಅನ್ನುವಂಥದ್ದು ಎಲ್ಲ ಕಡೆ ವ್ಯಾಪಿಸಿದೆ. ದೊಡ್ಡವರು ಹೋಗಿ ಕುದುರೆ ರೇಸಿಗೆ ಹಾಕ್ತಾರೆ, ಬಡವರು ಹೋಗಿ ಮಟಕಾಗಿ ಹಾಕ್ತಾರೆ, ಅಥವಾ ಇನ್ನೊಂದು ಯಾವುದೋ ಹಾಕ್ತಾರೆ. ಜಾತ್ರೆಗಳು ನಡೆದಾಗ ಅಲ್ಲೊಂದು ರೀತಿಯ ಬೆಟ್ಟಿಂಗ್ ನಡೀತದೆ. IPL ಅನ್ನುವಂಥದ್ದು ಈಗ ಸರ್ವವ್ಯಾಪಿ ಆಗಿರುವಂಥದ್ದು. ಎಲ್ಲರೂ ಕೂಡ ಮೊಬೈಲಲ್ಲಿ ಆಪರೇಟ್ ಮಾಡಿಕೊಂಡು ಜೇಬಲ್ಲಿದ್ದಂಥ ಹಣವನ್ನು ಎಲ್ಲಿಗೋ ಅಪ್ಲೋಡ್ ಮಾಡಿ ಅದರಿಂದ ಒಂದಷ್ಟು ಗಳಿಸ್ತಾರೆ, ಒಂದಷ್ಟು ಕಳೆದುಕೊಳ್ತಾರೆ. ನೀವು ನೋಡಿದ ಪ್ರಕಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಜಾಲ ಹೇಗೆ ಕಾರ್ಯನಿರ್ವಹಿಸ್ತದೆ? ನೋಡಿ, ಗ್ರಾಮೀಣ ಭಾಗದಲ್ಲಿ ಈಗ ಕಂಬಳ ನಡೀಲಿ ಅಥವಾ ಇನ್ನಿತರ ಯಾವುದೇ ಒಂದು ನಡೀಲಿ, ಕೋಳಿ ಅಂಕ ಜೂಜುಕೋರರಿಗೆ ಅಲ್ಲಿ ಅವಕಾಶ ಇದ್ದೇ ಇದೆ. ಕೋಳಿ ಅಂಕದಲ್ಲಿ ಕೂಡ ನಮಗೆ ಕೋಳಿ ಇದು ಮಾಡುವವರು ಹೇಳ್ತಾರೆ, ಈ ಕೋಳಿಗಳಲ್ಲಿ ಒಂದೊಂದು ಕೋಳಿಗಳಿಗೆ 5,000, 10,000, 20,000 ಕೋಳಿಗಳ ರೇಟ್ ಇದೆ. ಈ ಕೋಳಿ ಈ ಓನರ್ ಯಾರು ಓನರ್ ಇದ್ದಾರೆ, ಈಗ ಕುದುರೆ ಓನರ್ ಯಾರಿದ್ದಾರೆ, ಕುದುರೆ ಓಡಿಸುವ ಹೇಗಿದ್ದಾರೆ, ಹಾಗೆ ಕೋಳಿಯ ಓನರ್ ಇದ್ದಾನೆ, ಕೋಳಿಯನ್ನು ಬಿಡುವ ಒಬ್ಬ ಇದ್ದಾನೆ, ಬಾಲ್ ಕಟ್ಟುವ. ಬಾಲ್ ಕಟ್ಟಲಿಕ್ಕೆ ಮಾತ್ರ ಡೇಂಜರ್, ಬಹಳಷ್ಟು ಡೇಂಜರ್ ಅವನು ಬಾಲ್ ಕಟ್ಟುವವನು. ಯಾಕಂತ ಹೇಳಿದ್ರೆ ಅವನು ಬಾಲ್ ಕಟ್ಟುವಾಗ ಅವನು ಒಂದು ಏನಾದ್ರೂ ಓನರ್ನ ಮೇಲೆ ಒಂದು ಗ್ರಜ್ಜಿದ್ರೆ ಅವನು ಆ ಕೋಳಿಯ ಗುದ್ದದ್ವಾರಕ್ಕೆ ಸ್ವಲ್ಪ ಬೆರಳು ಹಾಯಿಸ್ತಾನೆ. ಬೆರಳು ಹಾಯಿಸುವಾಗ ಆ ಕೋಳಿಯ ಒಂದು ಗರ್ವಿಷ್ಠ ಒಂದು ಕೆಲವು ಕೋಳಿಯಲ್ಲೂ ಕೂಡ ಇದೆ. ಈಗ ಮನುಷ್ಯರಲ್ಲಿ ಹೇಗಿದೆ, ಆ ಕೋಳಿಯಲ್ಲೂ ಕೂಡ ಇದೆ, ಹುಂಜದಲ್ಲಿದೆ. ಆ ಗರ್ವಿಷ್ಠ ಕೋಳಿ ಆದ್ರೆ ಕಚಕಳಿ ಮಾಡಿದ ಕೂಡಲೇ ಅದಕ್ಕೆ ಒಂದು ಸಿಟ್ಟು ಬರುವಂತ ಸಾಧ್ಯತೆ ಇದೆ, ಒಂದು ನಾಚಿಕೆ ಆಗುವ ಸಂದರ್ಭ ಇದೆ. ನಾಚಿಕೆ ಆಗುವಾಗ ಇರು ಏನಾಗ್ತದೆ, ಇಲ್ಲಿ ಎಲ್ಲರೂ ಆ ಕಟ್ಟುವ ಕೋಳಿಗೆಲ್ಲ ಹೋಗ್ತದೆ. ಯಾಕಂತ ಹೇಳಿದ್ರೆ ಒದ್ರಿಗೆ ಒಂದು ಆ ರಂಗಿದೆ, ಉರಿಯ ಕೋಳಿ, ಕೆಂಪು ಉರಿಯೆ, ಅದರಲ್ಲಿ ನಾನಾ ರೀತಿಯ ಒಂದು ಕೋಳಿಯಲ್ಲಿ ಇದೆ. ಅದರಲ್ಲಿ ಏನಾದ್ರೂ ಒಂದು ಬಾಲು ಕಟ್ಟುವವನಿಗೆ ಏನಾದ್ರೂ ಒಂದು ಆಮಿಷ ಒಟ್ಟು ಮಾಡಿದ್ರೆ ಅವನು ಎದುರು ಕಟ್ಟಿದವನು ಬಚಾವಾಗ್ತಾನೆ. ಇದೆ ಸೇಮ್ ಇದೆ. IPL ಒಂದೇ, ಇದು ಒಂದೇ, ಕೋಳಿ ಅಂಕ ಒಂದು, ಎಲ್ಲವೂ ಕೂಡ ಸ್ವಲ್ಪ 50-60 ಕಳೆದುಕೊಳ್ತಾರೆ. ಅದರಲ್ಲಿ ಸಾವಿರಾರು ಕೋಳಿ ಅಂಕದಲ್ಲಿ ಈಗ ಒಂದು ಸ್ಟ್ರಿಕ್ಟ್ ಆಗಿದೆ. ಇಲ್ಲದಿದ್ದರೆ ಫುಲ್ಲು ಏನು ಅಂತ ಹೇಳಿಲ್ಲ. ಈಗ ಒಂದು ಖಾಲಿ ಬಾಲ್ ಮಾತ್ರ ಅವರಿಗೆ, ಬಾಲ್ ತಾಗಿದ್ರೆ ನಂಜಿ, ಬಾಲ್ ತಾಗಿದ್ರೆ ಮಾತ್ರ ಬಿಡುವವನು ಉಂಟಲ್ವಾ, ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಒಂದು ದುಡ್ಡು ಆಗ್ತದೆ. ಹೀಗೆ IPL ಅಲ್ಲಿ ಯಾವನು ಬೆಟ್ಟಿಂಗ್ ಮಾಡ್ತಾನೆ ಅವನು ಹಿಡ್ಕೊಂಡ್ರೆ ದುಡ್ಡು. ಎಲ್ಲಾ ವಿಧದಲ್ಲೂ ಕೂಡ ಹಾಗೆ. ಆದ್ರೆ ಇಲ್ಲಿ ಬಾಲ್ ಕಟ್ಟುವ ಯಾವತ್ತು ಲಾಸ್ ಅಲ್ಲಿ ನಡೆಯೋದಿಲ್ಲ. ಬುಕ್ಕಿಗಳು ಯಾವತ್ತು ಲಾಸ್ ಅಲ್ಲಿ ನಡೆಯೋದಿಲ್ಲ. ಬಾಲು ಕಟ್ಟುವವನಿಗೆ ಯಾರು ಹಣ ತೊಡಗಿಸ್ತಾನೆ ಅವನಿಗೆ ಒಂದು ಲಾಭ. ಈಗ ಬಾಲು ಕಟ್ಟುವವನಿಗೆ 1-2 ಲಾಭ. ಗೆದ್ರೆ ದನಿ ಕೂಡ ಕೊಡ್ತಾನೆ, ಅವನು ಯಾರು ಇದಕ್ಕೆ ಮಾಡಿ ಅವನು ಕೂಡ ಕೊಡ್ತಾನೆ, ಪಾಪದ ಹೋದ. ಈ ಗೆದ್ದವರಲ್ಲೂ ಕೂಡ ಬುಕ್ಕಿಗಳಿಗೆ ಪರ್ಸೆಂಟೇಜ್ ಇರ್ಬೋದಲ್ವಾ ಶಶಾಂಕ್? ನೋಡಿ, ಈಗ ಕ್ರಿಕೆಟ್ ಅಲ್ಲಿ 80 ಪೈಸೆ 20 ಪೈಸೆ ಅಂತ ಹೇಳುವಂತ ಒಂದು ಕೆಲವು ಪರ್ಸೆಂಟೇಜ್ಗಳಿದೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ 80 ಪೈಸೆ ಅಂತ ಇನ್ನೊಬ್ಬರಿಗೆ ಹೇಳುವಾಗ ಹೇಳ್ತಾರೆ ಬುಕ್ಕಿಗಳು. ಅಲ್ಲಿ ಆಕ್ಚುಲಿ ಆಗಿ ಅಲ್ಲಿ ಒಂದು 60 ಪೈಸೆ ಇರ್ಬೋದು. ಇವನಿಗೆ ಒಂದು ಬೆಟ್ಟಿಂಗ್ ಅಲ್ಲಿ 20 ಪೈಸೆ, 1 ರೂಪಾಯಿಗೆ 20 ಪೈಸೆ ಲಾಭ ಇವನಿಗೆ ಬುಕ್ಕಿಗೆ ಇರ್ಬೋದು. ಓಕೆ, ಇವ ಹಣ ತೊಡಗಿಸಿದ ತಕ್ಷಣ ಅವನಿಗೆ ಅದು ಸಿಕ್ಕಿಬಿಡ್ತದೆ. ಅವನಿಗೆ ಅದು ವಿನ್ ಆಗ್ಲಿ ಸೋರ್ಲಿ, ಅಲ್ಲಿ ಅವನಿಗೆ ಸಿಗುವಂತ ಏನ್ ಪರ್ಸೆಂಟೇಜ್ ಇದೆ ಅದು ಅವನಿಗೆ ಸಿಕ್ಕಿಬಿಡ್ತದೆ. ಎಸ್, ಇದರ ವಸೂಲಿಗಳು ಹೇಗೆ ನಡೀತದೆ ಶಶಾಂಕ್? ಇದರಲ್ಲಿ 2 ರೀತಿಯಲ್ಲಿ ಬೆಟ್ಟಿಂಗ್ಗಳು ನಡೀತದೆ. ಏನಂತ ಹೇಳಿದ್ರೆ, ಫಸ್ಟಿಗೆ 2 ಜನ ಬೆಟ್ಟಿಂಗ್ ಮಾಡೋರಿದ್ರೆ ಒಬ್ಬ ಬುಕ್ಕಿ ಹತ್ರ ಮೊದಲಿಗೆ ಅವರ ದುಡ್ಡನ್ನು ಕೊಟ್ಟಿರ್ತಾರೆ, ಆಮೇಲೆ ಯಾರು ವಿನ್ನು ಯಾರು ಸೋತರು ಅಂತ ಗೊತ್ತಾದ್ಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ಈಗ ನಮ್ಗೆ ಈಗ ಉಡುಪಿಯ ಭಾಗದಲ್ಲಿ ಪ್ರಚಲಿತ ಇರುವಂತದ್ದು ಅಂತ ಹೇಳಿದ್ರೆ, ಬೆಟ್ಟಿಂಗ್ ನನ್ನ ಫೋನಲ್ಲಿ ಮಾತಾಡ್ಕೊಳ್ಳುವಂಥದ್ದು. ನನ್ಗೆ 1,000ಕ್ಕೆ ಎಷ್ಟು ಹಾಗೆ ಅಂತ ಹೇಳುವ. ಸೋತ ಮೇಲೆ ಅವನ ಆಪತ್ತೆ, ಅವನು ಕೊಡುವಂತ ಪರಿಸ್ಥಿತಿ ಬರುವಾಗ ಅವನಿಲ್ಲ. ಹಾಗೂ ಈಗ 2 ರೀತಿಯ ಬೆಟ್ಟಿಂಗ್ಗಳು ನಮ್ಗೆ ತಿಳಿದ. ಹಾಗಾದ್ರೆ ಬುಕ್ಕಿಗಳು ಯಾರ ಮೇಲೆ ವಿಶ್ವಾಸ ಇದೆ ಅಂತವರನ್ನ ಮಾತ್ರ ತಮ್ಮ ಪಾರ್ಟಿ ಮಾಡ್ಕೊಳ್ತಾರೆ. ತಮ್ಮ ಬೆಟ್ಟಿಂಗ್ ನ ಗುಟ್ಟನ್ನ ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಬೆಟ್ಟಿಂಗ್ ನಡೀತಾ ಇರುವಂತ ಸಮಯದಲ್ಲಿ ಅವರು ತಮ್ಮ ಮೊಬೈಲ್ಗಳಿಂದ ಆಪರೇಟ್ ಮಾಡ್ತಾರೆ, ಕೆಲವು ಎಷ್ಟು ಸಿಗ್ನಲ್ ಗಳಿಂದ ಆಪರೇಟ್ ಮಾಡ್ತಾರೆ, ಯಾರಿಗೂ ಡೌಟ್ ಬರುದಿಲ್ಲ. ನಮ್ಮೊಟ್ಟಿಗೆ ಇಸ್ಪೀಟ್ ಆಡುವರು ಕೂಡ ಎಲೆಯಲ್ಲಿ ಕೂಡ ಅವರ ಸಿಗ್ನಲ್ ಇದೆ, ಅದ್ರಲ್ಲಿ ಮಾರ್ಕ್ ಮಾಡ್ತಾರೆ. ಎಲೆ ಹಾಕುವಾಗಲೇ ಅವನು ಎಕ್ಸ್ಪರ್ಟ್ ಇರಬೇಕು. ಪಾಪ ನನ್ನಂತ ಪಾಪ ಏನಾದ್ರು ಗೊತ್ತಾಗೋದು ಬಂದ್ರೆ ಆ ಇದರಲ್ಲಿ ಬಟನ್ ಅವ್ರಿಗೆ ಗೊತ್ತವನು ಅವನ ಪಾಪ ಲಕ್ಷಗಟ್ಟಲೆ ಹೋಗ್ತದೆ ಎಲ್ಲದರಲ್ಲೂ. ಈಗ ಇದು ಬೆಟ್ಟಿಂಗ್ ಅಂತ ಎಲ್ಲಾ ಇದ್ರಲ್ಲಿಯೂ ಕೂಡ ಅದು ಗ್ಯಾಮ್ಲಿಂಗ್ ಅನ್ನೋದು, ಎಲ್ಲ ಗ್ಯಾಮ್ಲಿಂಗ್ ಎಲ್ಲದರಲ್ಲೂ ಕೂಡ ಹೌದು. ಈಗ ಅದು ಕೂಡ ಈಗೆಲ್ಲ ಸ್ವಲ್ಪ ತಡೆ ನಿಂತಿದೆ, ಎಲ್ಲ ಆಲ್ರೆಡಿ ಆಗಿ ಇದ್ದಾರೆ. ಈಗ ಅಣ್ಣಾಮಲೈ ಬಂದ ನಂತರ ಸ್ವಲ್ಪ ಸ್ಟಾಪ್ ಆಗಿದೆ. ಈಗ ಕೆಲವು ಹೋಟೆಲ್ಗಳಲ್ಲಿ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ. ಈಗ
ರೆಸ್ಟ್ ರೂಮ್ ಅಂತೇಳಿ ಏನೋ ಮಾಡ್ಕೊಂಡು ಒಂದು ಕಂಪ್ಯೂಟರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಒಂದು ಟಿವಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. 2 ತಿಂಗಳ ಹಿಂದೆ ಅನ್ನ ಮಲೆ ಯಾವಾಗ ಹೋಗ್ತಾರೆ, ಇದು ಓಪನ್ ಪುನಃ. 2 ತಿಂಗಳ ಹಿಂದೆ ಒಂದು ಟಿವಿ ಚಾನಲ್ ಅಲ್ಲಿ ನಾನು ನೋಡಿದ ನೆನಪು ಎಂತ ಹೇಳಿದ್ರೆ, ಮುಂಬೈ ಮತ್ತೆ ಆಂಧ್ರ ಚೆನ್ನೈಗಳಲ್ಲಿ ಟೋಕನ್ ಕೊಟ್ಟು 1 ಲಕ್ಷಕ್ಕೆ ಒಂದು ಟೋಕನ್ ಹೇಳುವಂತ ರೀತಿಯಲ್ಲಿ ಟೋಕನ್ ಗಳನ್ನು ಕೊಟ್ಟು ಬೆಂಗಳೂರಲ್ಲಿ ಕರೆಸಿ ಅವರಿಗೆ ದೊಡ್ಡ ಮಟ್ಟದ ಗ್ಯಾಮ್ಲಿಂಗ್ ಆಟಗಳನ್ನ, ಕೆಸಿನೋ ಆಟಗಳನ್ನ, ಈಗ ಇಸ್ಪೀಟ್ ಆಟಗಳನ್ನ ಆಡಿಸುವಂತ ಇದನ್ನ ಮೇಲೆ ಪೊಲೀಸ್ ರೈಡ್ ಆಗಿ ಕೆಲವು ಸಿಕ್ಕಿಬಿದ್ರು. ಅದರಲ್ಲಿ ಸಿಕ್ಕಿಬಿದ್ದವರು ಯಾರು ಚಿಕ್ಕ ಮನುಷ್ಯರಲ್ಲ, ದೊಡ್ಡ ದೊಡ್ಡ ಕುಳಗಳು. ಆಮೇಲೆ ಆ ಕೇಸ್ ಏನಾಯ್ತು ಅಂತ ಹೇಳುವಂತ ಗೋಜಿಗೆ ಯಾರು ಹೋಗ್ಲಿಲ್ಲ. ಇದು ಕಡಲೆ ಒಟ್ಟಿಗೆ ಎಳ್ಳು ಕೂಡ ಕರಟಿತು ಅನ್ನೋ ಒಂದು ಗಾದೆ ಇದೆ. ಹಾಗಾಗಿ ಪಾಪದವರೆಲ್ಲ ಹಗ್ಗ ಹಾಕೊಂಡು ಸತ್ತು ಹೋಗ್ತಾರೆ. ಖಂಡಿತ. ಎಸ್, ಒಟ್ಟಿನಲ್ಲಿ ನಿತ್ಯಾನಂದ್ ಅವರಲ್ಲಿ ಕೇಳಬೇಕು, ಈ ರೀತಿ ಏಕಾಏಕಿಯಾಗಿ ಏನೋ ಈ ಜಾಲಕ್ಕೆ ಬಲಿ ಬಿದ್ದು ಒಟ್ಟಾರೆ ಹಣವನ್ನು ತೊಡಗಿಸಿದ್ದಾನೆ, ಮೂಗುಮಟ್ಟಕ್ಕೆ ಕಂಠಮಟ್ಟಕ್ಕೆ ಸಾಲ ಇದೆ, ಎಲ್ಲೋ ನಾಪತ್ತೆ ಆಗಿದ್ದಾರೆ, ಇಂಥವರೆಲ್ಲ ಜೀವ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥವರಿಗೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ? ಅದು ಆ ರೀತಿಯಲ್ಲಿ ಹೋಗುವವರು ಅವರೇ ಎಣಿಸ್ಕೊಳ್ಬೇಕು, ನಾನು ಇಂಥ ಜಾಲಕ್ಕೆ ಬೀಳಬಾರ್ದು. ಅಲ್ಲ, ಬಿದ್ದಾಗಿದೆ ಅಂತವ್ರಿಗೆ ಏನು ಹೇಳಿಕೆ ಬಿದ್ದಾಗಿದ್ರೆ ಅವನು ಸರಿಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಾಯೋದು ನ್ಯಾಯನ ಇದು? ಅಲ್ಲ, ನ್ಯಾಯ ಅಲ್ಲ. ಯಾಕಂತ ಹೇಳಿದ್ರೆ ಎದುರಿಸ್ಬೇಕು, ನಾನು ಒಬ್ಬರ ಜನರಾಗಿ ಆಗ್ಬೇಕಂತ ಎದುರಿಸ್ಬೇಕು. ಯಾಕಂದ್ರೆ ಈ ರೀತಿ ಅಥವಾ ನೇಣು ಬಿಗಿದುಕೊಂಡದು ಅದು ತಪ್ಪು. ಯಾಕಂತ ಹೇಳಿದ್ರೆ ನಾನು ಹುಟ್ಟಿದ್ದೇನೆ, ಹುಟ್ಟು ಸಾಯುವ ಮೊದಲು ನಾವು ಅಂತರದಲ್ಲಿ ಏನು ಕೆಲಸ ಮಾಡ್ತೇವೆ ಅದನ್ನು ನಾವು ತೋರಿಸ್ಕೊಡ್ಬೇಕು. ಅಂತ ಒಂದು ಘನತೆಗೆ ನಮ್ಮ ಜನರಲ್ಲಿ ಹುಟ್ಟಿದ್ರೆ ಮಾತ್ರ ಇದನ್ನು ತಡೆಗಟ್ಟಲು ಸಾಧ್ಯ ಇದೆ, ಅವನು ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಎಸ್, ನಿಮ್ಗೆ ಅನಿಸ್ತದ ಶಶಾಂಕ್, ಒಮ್ಮೆ ಈ ಒಂದು ಬೆಟ್ಟಿಂಗ್ ಜಾಲಗಳಲ್ಲಿ ಸೋತು ಸುಣ್ಣ ಆಗಿ ಎಲ್ಲವನ್ನ ಕಳೆದುಕೊಂಡ ಮೇಲೆ ಅವ ಬದಲಾಗ್ತಾನೆ, ಆ ಒಂದು ಚಟದಿಂದ ಮುಕ್ತನಾಗ್ತಾನೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೋಡಿ, ಅವನು ಈಗ ಒಂದು ಸರ್ತಿ ಸೋತು ಸುಣ್ಣ ಆಗಿ ಜೀವನದಲ್ಲಿ ಜಿಗುಪ್ಸೆ ಆಗಿದ್ರು ಕೂಡ ಅವನ ಮನ ಪರಿವರ್ತನೆಗೆ ಅವನ ಸುತ್ತಮುತ್ತಲಿನವರು ಸಹಕರಿಸಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಅವನಿಗೆ ಬದಲಾಗುವ ಒಂದು ಅವಕಾಶವು ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಒಂದು ಸರ್ತಿ ಬೆಟ್ಟಿಂಗ್ ಅಲ್ಲಿ ಸೋತು ಕೂಡಲೇ ಅದು ಅವನ ಜೀವನವೇ ಮುಗ್ದಿತ್ತು ಅಂತ ಹೇಳಿ ಅರ್ಥ ಅಲ್ಲ. ಅವನು ಆ ಬೆಟ್ಟಿಂಗ್ ತಪ್ಪು ಕೆಲಸಕ್ಕೆ ಮಾಡ್ಲಿಕ್ಕೆ ಹೋಗಿದ್ದಾನೆ, ಅದರಿಂದ ತಪ್ಪು ಕೆಲಸಕ್ಕೆ ಮಾಡಿದ ಒಂದು ಕೆಲಸದಿಂದ ಅದಕ್ಕೆ ಫಲವನ್ನು ತಿಂದಿದ್ದಾನೆ ಅಂತ ಹೇಳುವ ಒಂದು ವಿಷಯ. ಅದು ಬಿಟ್ಟು ಅವನು ಜೀವ ತಕ್ಕೊಳ್ಳೋದು, ಅವನನ್ನ ನಂಬಿಕೊಂಡು ಮನೆಯಲ್ಲಿ ಇರ್ತಾರೆ. ಈಗ ತಂದೆ ಆಗಿದ್ರೆ ಮಕ್ಕಳು, ಹೆಂಡತಿ ಮಕ್ಕಳು ಇರ್ತಾರೆ, ಒಬ್ಬನೇ ಮಗ ಆಗಿದ್ರೆ ತಂದೆ ತಾಯಿಗಳು ಇರ್ತಾರೆ. ಅಂತ ಸಮಯದಲ್ಲಿ ಜೀವವನ್ನು ತೆಗೆದುಕೊಳ್ಳುವಂತ ಅಧಿಕಾರವು ಅವನಿಗೆ. ಎಸ್, ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರಿಗೆ? ನಾವು ಪಡುಬಿದ್ರಿಂದ ಪಲಿಮಾರಿಂದ. ಹೇಳಿ, ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಹಲವಾರು ಜೀವಗಳು ಬಲಿ ಬೀಳ್ತಾ ಇರುವಂತದ್ದು ಕರಾವಳಿ ಭಾಗದಲ್ಲಿ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಇದು ಸ್ಪಂದನ ವಾಹಿನಿ ಒಂದು ಮುಖ್ಯವಾದ ಕಾರ್ಯ, ಆದ್ರೆ ಸ್ವಲ್ಪ ತಡವಾಯ್ತು ಅಂತ ಅನ್ಸುತ್ತೆ. ಇನ್ನು ಪ್ರೋ ಕಬಡ್ಡಿ ಪ್ರಾರಂಭ ಆಗತ್ತೆ ಸ್ವಲ್ಪ ದಿನದಲ್ಲಿ. ಇದು ಜನಸಾಮಾನ್ಯರ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತದೆ ಹಳ್ಳಿಗಳಲ್ಲಿ. ಇದರಿಂದ ಇನ್ನಾದ್ರೂ ಸ್ಪಂದನ ಇದರ ಬಗ್ಗೆ ಒಂದು ಹೆಚ್ಚಿನ ಗಮನ ಹರಿಸಿ ಜನರಿಗೆ ಒಂದು ನಿಮ್ಮ ಭಾಗದಲ್ಲಿ ಹೇಗೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳ್ತಾ ಇದ್ದೇನೆ, ಎಲ್ಲರೂ ತೊಡಗಿಸ್ತಾ ಇದಾರ ಹಣ IPL ಗಳಲ್ಲಿ, ಬೆಟ್ಟಿಂಗ್ ಗಳಲ್ಲೆಲ್ಲ? ಈಗ ಹಳ್ಳಿಗಳಲ್ಲಂತೂ ಹೆಚ್ಚಿನ ಮಟ್ಟದಲ್ಲಿ ಹಣ ತೊಡಗಿಸ್ತಿದ್ದಾರೆ. ಅದ್ರ ಹೆಚ್ಚಾಗಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಅದು ಅವರ ಬೇರೆ ವ್ಯವಹಾರಗಳಲ್ಲಿರುತ್ತೆ. ಇಲ್ಲಿ ಹೆಚ್ಚಾಗಿ ಇದಕ್ಕೆ ಬಲಿಯಾಗುವುದು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ಬಲಿಯಾಗ್ತಾರೆ. ಓಕೆ, ಧನ್ಯವಾದಗಳು. ನನಗನಿಸ್ತಾ ಇದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಒಮ್ಮೆಲೆ ಹಠಾತ್ತಾಗಿ ಹಣ ಮಾಡಬೇಕು ಅನ್ನುವಂಥ ಒಂದು ಹುಚ್ಚು. ಇದು ಯಾವುದೋ ಚಟ, ಇದು ನಾವು ಏನು ಹೇಳಿದ್ರು ಕೂಡ ಬಹಳ ಪ್ರಮುಖವಾಗಿ ಇವತ್ತಿನ ಲೈಫ್ ಸ್ಟೈಲ್ ಏನು ಬದಲಾಗ್ತಾ ಇದೆ. ಜನರಲ್ಲಿ ಎಲ್ಲರೂ ಕೂಡ ಸಾವಿರಾರು ರೂಪಾಯಿ ಸಂಬಳವನ್ನು ಪಡೆದುಕೊಳ್ತಾರೆ, ನಮ್ಮ ಆದಾಯ ಕಡಿಮೆ ಇದೆ, ನಾವು ಅವನ ಹಾಗೆ ಆಗಬೇಕು ಅನ್ನುವಂಥ ಆಸೆಗಾಗಿ ಈ ರೀತಿಯಾದಂಥ ಕೆಲವರು ಅಡ್ಡ ಮಾರ್ಗಗಳನ್ನು ಹಿಡಿತಾ ಇದ್ದಾರೆ, ಅದರಲ್ಲಿ ಇದ್ದದನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯ ನಮ್ಮ ಲೋಕಲಲ್ಲಿ ಕಾರ್ಮಿಕರಿಲ್ಲ. ಹೌದು, ದಿಢೀರ್ ಹಣ ಬೇಕು. ಈಗ ಒಂದು ದುಡಿಲಿಕ್ಕೆ ಹೋದ್ರೆ ಅವನಿಗೆ 300 ರೂಪಾಯಿ ನಾವು ಈಗ ಕೊಡ್ಬೋದು, 400 ರೂಪಾಯಿ ಕೊಡ್ಬೋದು. ಇವನಿಗೆ ದಿವಸಕ್ಕೆ 1-2 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು? ದಿಢೀರ್ ಇಂಥದಕ್ಕೆ ದುಡ್ಡು ಮಾಡುವಂತ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತಾರೆ ನಿತ್ಯಾನಂದ್ ಅವರು? ಕೊನೆಯದಾಗಿ ಅದೇ ಜನರು ಜನರು ಜಾಗೃತಿ ಆಗಿದ್ದರೆ ಇಲಾಖೆ ಇದರ ಬಗ್ಗೆ ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀರಿ ಶಶಾಂಕ್? ಇದರ ಬಗ್ಗೆ ಕಟ್ಟುನಿಟ್ಟಾದ ಒಂದು ಹೇಗೆ ಕಾನೂನು ಜಾರಿಯಾಗಬೇಕು. ಇದರ ಬಗ್ಗೆ ಕೇಂದ್ರ ಸರ್ಕಾರವು ಒಂದು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿ ಮಾಡಬೇಕು ಮತ್ತು ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರಗಳಿಗೆ ಐಟಿ ಸೆಲ್ ಅನ್ನು ಸ್ಟ್ರಾಂಗ್ ಮಾಡಬಹುದು. ಇನ್ನೊಂದು ರಾಜ್ಯ ಸರ್ಕಾರಗಳಿಗೆ ಪ್ರತ್ಯೇಕವಾಗಿ ಕೆಲವೊಂದು ಕಾನೂನುಗಳನ್ನ, ಕಾಯ್ದೆಗಳನ್ನ ಮಾಡುವಂತ ಅಧಿಕಾರ, ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸ್ವತಂತ್ರ ಇದೆ ಸಂವಿಧಾನದಲ್ಲಿ. ಅದನ್ನ ಉಪಯೋಗ ಮಾಡಿಕೊಂಡು ಜನಸಾಮಾನ್ಯರು ಇದಕ್ಕೆ ಬಲಿಯಾಗದ ಹಾಗೆ ಸರ್ಕಾರವನ್ನು ನೋಡ್ಕೊಳ್ಬೇಕು. ಯಾಕೆ ಕೆಲವು ರಾಜ್ಯಗಳಲ್ಲಿ, ಈಗ ಕೇರಳದಲ್ಲಿ ಎಲ್ಲ
ಕೆಲವನ್ನ ಲೀಗಲೈಸ್ ಮಾಡಿದ್ದಾರೆ, ರಮ್ಮಿ ಎಲ್ಲ ಲೀಗಲ್ ಇದೆ. ಅಂದ್ರೆ ಇದು ಸರ್ಕಾರದ ಇಬ್ಬಂದಿತನ ಇದೆ ಒಂದಷ್ಟು ಕಡೆಗಳಲ್ಲಿ. ಈಗ ಮದ್ಯ ನಿಷೇಧ ಮಾಡಬೇಕು ಅಂತ ಕೆಲವರು ಹೇಳಿದ್ರೆ, ಒಂದಷ್ಟು ಜನ ಹೇಳ್ತಾರೆ ಸರ್ಕಾರಕ್ಕೆ ಆದಾಯ ಬರೋದೇ ಅದರಿಂದ, ಯಾಕೆ ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಲಾಟ್ರಿಯನ್ನ ನಿಷೇಧ ಮಾಡಬೇಕು ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ ಅದರಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಬರಲಿ. ಈ ರೀತಿಯಾದಂತ ಸರ್ಕಾರದಲ್ಲಿ ಇಬ್ಬಂದಿತನ ಇದೆ. ಸರ್ಕಾರದಲ್ಲಿ ಒಂದು ಏಕಮುಖವಾದಂತಹ ಒಂದು ನಿರ್ಣಯ ಆಗಬೇಕು ಅಂತ ನಿಮ್ಗೆ ಅನಿಸ್ತದೆ? ಸರ್ಕಾರದಲ್ಲಿ ಹೇಗಂತ ಹೇಳಿದ್ರೆ, ಅವರಿಗೆ ಬಹುಮತ ಬಂದಿದೆ, ಅವರ ಬಹುಮತದ ಅವಧಿಯನ್ನು ಅವರು ಪೂರೈಸಬೇಕು. ಆ ಬಹುಮತದ ಅವಧಿ ಪೂರೈಸಲಿಕ್ಕೆ, ಅವರ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಬೇಕಾದ ಫಂಡ್ ಯಾವ್ದ್ರಿಂದ ಬರ್ತದೆ ಅಂತ ನೋಡ್ತಾರೆ, ಬಿಟ್ರೆ ಜನರ ಬಗ್ಗೆ ಯೋಚನೆ ಮಾಡುವಂತ ಅಷ್ಟು ಪುರ್ಸೊತ್ತು ಅವರಿಗೆ ಇಲ್ಲ ಅಂತ ನನ್ನ ಭಾವನೆ. ಇನ್ನು ಇದನ್ನ ಆಪರೇಟ್ ಮಾಡುವಂತಹ ಬಹಳ ದೊಡ್ಡ ದೊಡ್ಡ ಕುಳಗಳೇನಿದ್ದಾರೆ, ಅವರೊಂದಷ್ಟು ರಾಜಕಾರಣಿಗಳಿಗೆ ಬೇಕಾದವರು ಇರ್ತಾರೆ, ರಾಜಕಾರಣಿಗಳೇ ಅವರ ಪಾಕೆಟ್ ಅಲ್ಲಿ ಇರ್ತಾರೆ. ಅದರಿಂದ ಧನ್ಯವಾದಗಳು. ಇಬ್ರು ಕೂಡ ಬಹಳಷ್ಟು ವಿಚಾರಗಳನ್ನು ವ್ಯಕ್ತ ಮಾಡಿದ್ರೆ, ಇಬ್ರು ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಬಹಳ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ IPL ನ ಬೆಟ್ಟಿಂಗ್ ಜಾಲ ಏನಿದೆ, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಜೂಜಿಗೆ ಹಲವಾರು ಮುಖಗಳಿವೆ. ಗ್ರಾಮೀಣ ಭಾಗದಲ್ಲಿ ಹೋದರೆ ಒಂದಷ್ಟು ಮುಖಗಳಿವೆ. ಈ ಭಾಗದಲ್ಲಿ ಒಂದು ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಅನ್ನು ನಾವು ಏನು ಹೇಳ್ತೇವೆ, ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ IPL ನಲ್ಲಿ ಹಣವನ್ನು ತೊಡಗಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಯುವಕರು ಈ ಒಂದು ಚಟಕ್ಕೆ ಬಲಿ ಬಿದ್ದಿರುವಂಥದ್ದು. ಇದರ ಬಗ್ಗೆ ಮನೆಯವರು ಒಂದಷ್ಟು ಕಾಳಜಿಯನ್ನು ವಹಿಸಬೇಕು. ಮನೆಯವರು, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರ ಚಟುವಟಿಕೆಗಳು ಏನು ಅನ್ನೋದರ ಬಗ್ಗೆ ಪೋಷಕರು ಒಂದಷ್ಟು ಜಾಗೃತೆಯನ್ನು ವಹಿಸಬೇಕು. ಅವರಿಗೆ ಲೆಕ್ಕಕ್ಕಿಂತ ಹೆಚ್ಚು ಹಣವನ್ನು ಕೊಡುವಾಗ ಸ್ವಲ್ಪ ಜಾಗೃತೆಯನ್ನು ಮಾಡಬೇಕು. ಮತ್ತು ಬಹಳ ಪ್ರಮುಖವಾಗಿ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಮುತುವರ್ಜಿಯಿಂದ ಈ ಭಾಗದಲ್ಲಿ ನಿಭಾಯಿಸ್ತಾ ಇದೆ. ಆದರೂ ಕೂಡ IT ಲೆವೆಲಲ್ಲಿ ಏನು ನಮ್ಮ ಕಂಪ್ಯೂಟರ್ಸ್ಗಳಲ್ಲಿದೆ, ವೆಬ್ಸೈಟ್ಗಳನ್ನು ಅಥವಾ ಅಪ್ಲಿಕೇಶನ್ಸ್ಗಳನ್ನು ಬಳಸಿಕೊಂಡು ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಗ್ಯಾಮ್ಲಿಂಗ್ ಇದೆ. ಇದನ್ನು ಮಟ್ಟ ಹಾಕುವುದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇನ್ನಷ್ಟು ತನ್ನ ಪ್ರಯತ್ನವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮನ್ನು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.